ಹೊಳೆನರಸೀಪುರ ತಾಲೂಕಿನ ಜಮೀನು ವಿಚಾರವಾಗಿ 4 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣ ಬೆನ್ನತ್ತಿದ ಹಾಸನ ಜಿಲ್ಲಾ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಾಗೂ ಕೊಲೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ಮಲ್ಲೇಶ್ವರು ಟ್ರ್ಯಾಕ್ಟರ್ ತಗೊಂಡು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಈ ಯೋಗೇಶ್, ಪಾಪಣ್ಣಿ, ಪ್ರದೀಪ್ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಹೋಗಿ ತಡೆದಿರ್ತಾರೆ. ಆ ಕಾರಣದಿಂದ ಅವರು ಬಂದು ನಮಗೆ ತಡೆದಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ನಮ್ಮವರು FIR ಮಾಡಿ ಸ್ಪಾಟ್ ವಿಸಿಟ್ ಮಾಡಕ್ಕೆ ಹೋಗಿರ್ತಾರೆ. ಸ್ಪಾಟ್ ವಿಸಿಟ್ ಮಾಡೋ ಅಂತ ಸಂದರ್ಭದಲ್ಲಿ ಮತ್ತೆ ಇವುಗಳೆಲ್ಲ ಅಲ್ಲಿ ಗುಂಪು ಕಟ್ಕೊಂಡು ಈ ತರ ಒಂದು ಘಟನೆ ಸಂಭವಿಸಕ್ಕೆ ಕಾರಣ ಮಾಡಿದ್ದಾರೆ. ಇದರಲ್ಲಿ ಏನು ಮುಖ್ಯ ಆರೋಪಿ ಇದ್ದಾನೆ, ಏನು ತೀರ್ಕೊಂಡಿದ್ದಾನೆ ಪಾಪಣ್ಣ ಅನ್ನೋನೆ, ಅವನೇ ಇನ್ಸ್ಟಿಗೇಟರ್ ಆಗಿರ್ತಾನೆ. ಅವನಿಂದನೇ ಇವೆಲ್ಲ ಪ್ರಾರಂಭ ಆಗುತ್ತೆ ಅಥವಾ ಈ ಘಟನೆ ನಡೆಯುವಂಥ ಸಂಭವ ಇರ್ತಿರ್ಲಿಲ್ಲ. PSI ಮೀಟಿಂಗ್ ಇರುತ್ತೆ, DYSP ಮತ್ತೆ CPIಗಳು ಮೀಟಿಂಗ್ ಇರುತ್ತೆ. ಆ ಟೈಮಲ್ಲಿ SHO ಯಾರಿರ್ತಾರೋ SHO ಅವರು ಹೋಗಿರ್ತಾರೆ ಸ್ಥಳ ಸ್ಪಾಟ್ ಮಾಸ್ಟರ್ ಮಾಡೋಕ್ಕೆ. ಆ ಸಮಯದಲ್ಲಿ ಯೋಗೇಶ್ BJ, V4 ನ್ಯೂಸ್ ಹಾಸನ.